ಉಡುಪಿಯ ನಾಡಹಬ್ಬ ಪರ್ಯಾಯ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಉಡುಪಿಯ ಕೃಷ್ಣನಗರಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದ್ದು ಅದಮಾರು ಮಠದ ಪರ್ಯಾಯಕ್ಕೆ ಸಿದ್ಧತೆ ಪೂರ್ಣಗೊಂಡಿದೆ. ಉಡುಪಿಯ ನಾಡಹಬ್ಬ ಪರ್ಯಾಯ ಮಹೋತ್ಸವಕ್ಕೆ ಕೃಷ್ಣನ ನಗರಿ ಸಜ್ಜುಗೊಂಡಿದೆ. ಪ್ರತಿ 2 ವರ್ಷಗಳಿಗೊಮ್ಮೆ ಬರುವ ಪರ್ಯಾಯ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ಪರ್ಯಾಯ ಮಹೋತ್ಸವ ಎಂದರೆ ಇಡೀ ಉಡುಪಿಯ ಜನತೆ ನಿದ್ದೆ ಮಾಡದೆ ಜಾಗರಣೆಯಲ್ಲಿರ್ತಾರೆ. ಎಲ್ಲರ ಕಾತರ ಸಂಭ್ರಮದ ಗಳಿಗೆ ಆರಂಭವಾಗಿದೆ. 800 ವರ್ಷಗಳ ಹಿಂದೆ ಮಧ್ವಾಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಸ್ಥಾಪಿಸಿ ನಂತರ ಕೃಷ್ಣನ ಪೂಜೆಗಾಗಿ ಅಷ್ಟಮಠಗಳನ್ನು ಸ್ಥಾಪಿಸಿ ಯತಿಗಳನ್ನು ನೇಮಿಸಿದ್ರು. ಮಾತ್ರವಲ್ಲದೆ 2 ತಿಂಗಳಿಗೊಮ್ಮೆ ಒಂದೊಂದು ಮಠಕ್ಕೆ ಪೂಜೆ ಮಾಡುವ ಅಧಿಕಾರ ಹಸ್ತಾಂತರವಾಗುತ್ತಿತ್ತು. ವಾದಿರಾಜರ ಕಾಲದಲ್ಲಿ 2 ತಿಂಗಳಿಗೊಮ್ಮೆ ನಡೆಯುತ್ತಿದ್ದ ಈ ಪದ್ಧತಿಯನ್ನು ಬದಲಾವಣೆ ಮಾಡಿ 2 ವರ್ಷಕ್ಕೊಮ್ಮೆ ಬದಲಾಯಿಸಿದ್ರು. ಅಲ್ಲಿಂದ ಇಲ್ಲಿಯವರೆಗೆ ಪ್ರತಿ 2 ವರ್ಷಗಳಿಗೊಮ್ಮೆಯಂತೆ ಒಂದೊಂದು ಮಠದ ಯತಿಗಳು ಕೃಷ್ಣನ ಪೂಜಾ ಕೈಂಕರ್ಯದ ಜವಾಬ್ದಾರಿಯನ್ನು ಹೊರುತ್ತಾರೆ. ಈ ಬಾರಿ ಅದಮಾರು ಮಠದ ಪರ್ಯಾಯ. ಅದಮಾರು ಮಠದ ಕಿರಿಯ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಪರ್ಯಾಯ ಪೀಠೋಹರಣಗೈಯಲ್ಲಿದ್ದು ಎಲ್ಲವೂ ಸಿದ್ಧತೆ ಪೂರ್ಣಗೊಂಡಿದೆ. ಈ ಬಾರಿ ಪ್ರಪ್ರಥಮ ಬಾರಿಗೆ ಪರ್ಯಾಯದ ದರ್ಬಾರನ್ನು ಜನವರಿ 18ನೇ ತಾರೀಕು ಮಧ್ಯಾಹ್ನ 2:30 ಗಂಟೆಗೆ ಸಾರ್ವಜನಿಕ ದರ್ಬಾರನ್ನು ನಡೆಸುವಂಥ ನಿರ್ಧಾರವನ್ನು ಸ್ವಾಮೀಜಿಯವರು ನಿರ್ಧರಿಸಿದ್ದಾರೆ. ಹಿಂದೆ ಎಲ್ಲ ಬೆಳಿಗ್ಗೆ ಮೆರವಣಿಗೆ ಆದ ಕೂಡಲೇ ದರ್ಬಾರ್ ನಡೀತಿತ್ತು. ಈಗ ಮಧ್ಯಾಹ್ನ 2:30 ಗಂಟೆಗೆ ನಡೀಲಿಕ್ಕಿದೆ. ಇದರಲ್ಲಿ ನಮ್ಮ ಕೇಂದ್ರ ಸಚಿವೆಯಾದಂಥ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಮತ್ತು ಮೈಸೂರು ಮಹಾರಾಜರು ಮತ್ತು ಇನ್ನಿತರ ಗಣ್ಯರು ಭಾಗವಹಿಸುವರಿದ್ದಾರೆ. ಒಟ್ಟಾರೆ ವಿಶಿಷ್ಟಪೂರ್ಣವಾಗಿ ನಡೆಯುವಂಥ ಅದಮಾರು ಕಿರಿಯ ಶ್ರೀಪಾದರ ಪ್ರಪ್ರಥಮ ಪರ್ಯಾಯ ಬಹಳ ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿ ಮಾಡಲಿಕ್ಕೆ ನಾಡಿನ ಜನತೆ ಸಹಕರಿಸಿದ್ದಾರೆ. ಅದಮಾರು ಮಠದ ಪೀಠಾರೋಹಣದ ಕ್ಷಣಗಣನೆ ಆರಂಭವಾಗಿದ್ದು ಕಾಪು ದಂಡತೀರ್ಥದಲ್ಲಿ 1:20ಕ್ಕೆ ಪವಿತ್ರ ಸ್ನಾನ ಮುಗಿಸಿದ ಬಳಿಕ ಈಶಪ್ರಿಯ ತೀರ್ಥ ಶ್ರೀಪಾದರು 1:50ಕ್ಕೆ ಜೋಡುಕಟ್ಟೆಗೆ ಆಗಮಿಸಿ ಮಂಟಪದ ಪಟ್ಟದ ದೇವರಿಗೆ ಪೂಜೆ ನಡೆಸಲಿದ್ದಾರೆ. ನಂತರ ಭವ್ಯ ಮೆರವಣಿಗೆ ಆರಂಭಗೊಳ್ಳಲಿದೆ. ಈ ಬಾರಿ ಮೆರವಣಿಗೆಯಲ್ಲಿ ಶ್ರೀಗಳ ಕೋರಿಕೆಯಂತೆ ಬದಲಾವಣೆಯಾಗಿದೆ. ಮೊದಲಿಗೆ ಬಿರುದಾವಳಿ ಜನಪದ ತಂಡಗಳ ಕಾಲ್ನಡಿಗೆಯ ಮೆರವಣಿಗೆಯ ಬಳಿಕ ಪರ್ಯಾಯ ಶ್ರೀಗಳು ಸಾಂಪ್ರದಾಯಿಕ ಮೇನಿಯಲ್ಲಿ ಮಾನವ ಪಲ್ಲಕ್ಕಿ ಸಾಗಲಿದ್ದು ನಂತರ ಅಷ್ಟಮಠಾಧೀಶರು ಸಾಗಿ ಬರಲಿದ್ದಾರೆ. ನಂತರ ವಿವಿಧ ಟ್ಯಾಬ್ಲೋಗಳು ಸಾಗಿ ಬರಲಿದೆ. ಈ ಬಾರಿ ಸರ್ಕಾರಿ ಇಲಾಖೆಗಳಿಂದ 4 ಟ್ಯಾಬ್ಲೋಗಳು, ಶ್ರೀಕೃಷ್ಣ ಸೇವಾ ಬಳಗದ ಉಸ್ತುವಾರಿಯಲ್ಲಿ 14 ಟ್ಯಾಬ್ಲೋಗಳು, 18 ಕಲಾ ತಂಡಗಳು ಹಾಗೂ ಸರ್ಕಾರದ ಮಟ್ಟದಲ್ಲಿ 15 ಕಲಾ ಪ್ರಕಾರಗಳು ಈ ಪರ್ಯಾಯದ ಮೆರವಣಿಗೆಯಲ್ಲಿ ಮೆರುಗು ತರಲಿವೆ. ಕೃಷ್ಣ ಮಠದ ರಥಬೀದಿಗೆ ಸುಮಾರು 4:30ಕ್ಕೆ ಮೆರವಣಿಗೆ ತಲುಪಲಿದ್ದು ಶ್ರೀಗಳು ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನ, ಅನಂತೇಶ್ವರ, ಚಂದ್ರಮೌಳೇಶ್ವರ ದರ್ಶನ ಪಡೆದು ಬೆಳಗ್ಗೆ 5:30ಕ್ಕೆ ಶ್ರೀಕೃಷ್ಣ ಮಠ ಪ್ರವೇಶ ಮಾಡಲಿದ್ದಾರೆ. ಅದಮಾರು ಕಿರಿಯ ಶ್ರೀಗಳು 5:57ಕ್ಕೆ ಪಲಿಮಾರು ಶ್ರೀಗಳಿಂದ ಅಕ್ಷಯ ಪಾತ್ರೆ ಸ್ವೀಕಾರ ಹಾಗೂ ಸರ್ವಜ್ಞ ಪೀಠೋರೋಹಣ ಮಾಡಲಿದ್ದಾರೆ. 10 ಗಂಟೆಗೆ ಮಹಾಪೂಜೆ ನೆರವೇರಿಸಲಿದ್ದು ಈ ಬಾರಿಯ ಪರ್ಯಾಯ ದರ್ಬಾರ್ ಸಭೆಯನ್ನು ಮಧ್ಯಾಹ್ನ 2:30ಕ್ಕೆ ನಡೆಸಲು ನಿರ್ಧರಿಸಲಾಗಿದ್ದು ರಾಜಾಂಗಣದಲ್ಲಿ ಈ ದರ್ಬಾರ್ ಸಭೆ ನಡೆಯಲಿದೆ. ಈ ದರ್ಬಾರ್ ಸಭೆಯಲ್ಲಿ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ರಾಜಕೀಯ ಸಾಮಾಜಿಕ ಮುಖಂಡರು ಭಾಗವಹಿಸಲಿದ್ದಾರೆ. ಸ್ವಾಮಿಗಳು ರಥಬೀದಿಗೆ ಬಂದು ಕೃಷ್ಣ ದರ್ಶನ ಮಾಡಿ ಕನಕನ ಕಿಂಡಿಯಲ್ಲಿ ಅನಂತರ ಚಂದ್ರೇಶ್ವರ ಅನಂತೇಶ್ವರಕ್ಕೆ ಹೋಗಿ ಅಲ್ಲಿಂದ ಕೃಷ್ಣ ಮಠದಲ್ಲಿ ಅಕ್ಷಯ ಪಾತ್ರೆಯನ್ನು ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ. ಅದರ ನಂತರ 5:57 ಪರ್ಯಾಯ ಪೀಠವನ್ನು ಅಲಂಕರಿಸಲಿದ್ದಾರೆ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು. ಅದರ ನಂತರ 6 ಗಂಟೆಗೆ ಗಂಧ್ಯೋಪಚಾರಗಳು ಬಡಗುಮಳಿಗೆಯಲ್ಲಿ ನಡೆಯಲಿಕ್ಕಿದೆ. ಹಿಂದೆ ನಡೆಯುತ್ತಿದ್ದ ಪರ್ಯಾಯ ದರ್ಬಾರು ಬದಲಾದ ಸಮಯದಲ್ಲಿ ಮಧ್ಯಾಹ್ನ 2:30ಕ್ಕೆ ನಡೀತದೆ. ಅದರಲ್ಲಿ ವಿವಿಧ ಮಠಾಧೀಶರು ಇಂದಿನ ಸ್ವಾಮಿಗಳ ಪೋಷಾಕಿನಲ್ಲೇ ಬಂದು ಆ ದರ್ಬಾರ್ ಸಭೆಯಲ್ಲಿ ಉಪಸ್ಥಿತರಿರಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಅದರ ಪ್ರಕಾರ ಸ್ವಾಮಿಗಳು ಬರಲಿಕ್ಕಿದ್ದಾರೆ. ಅಲ್ಲಿ ಸ್ವಾಮಿಗಳನ್ನು ಪರ್ಯಾಯ ಸ್ವಾಮಿಗಳು ಎದುರುಗೊಂಡು ಪರ್ಯಾಯ ದರ್ಬಾರಲ್ಲಿ ಕೂರಿಸಿ ಪರ್ಯಾಯ ದರ್ಬಾರ್ ಕಾರ್ಯಕ್ರಮ ನಡೀತದೆ. ಒಟ್ಟಾರೆಯಾಗಿ ಉಡುಪಿಯಲ್ಲಿ 2 ವರ್ಷಗಳಿಗೊಮ್ಮೆ ನಡೆಯುವ ನಾಡಹಬ್ಬ ಪರ್ಯಾಯ ಮಹೋತ್ಸವಕ್ಕೆ ಜನತೆಯಲ್ಲಿ ಸಂಭ್ರಮದ ವಾತಾವರಣ ಕಂಡುಬರುತ್ತಿದೆ. ಹೊಸ ಯೋಜನೆಯೊಂದಿಗೆ ಅದಮಾರು ಶ್ರೀಗಳು ಪರ್ಯಾಯದ ಪೀಠೋರೋಹಣ ಮಾಡುತ್ತಿದ್ದಾರೆ.
ಪ್ಲಾಸ್ಟಿಕ್ ಮುಕ್ತವಾದ ಪರ್ಯಾಯೋತ್ಸವ ನಡೆಸಲು ಈಗಾಗಲೇ ಯೋಜನೆ ಹಾಕಿರುವ ಶ್ರೀಗಳ ಆಶಯದಂತೆ ಇಡೀ ಕೃಷ್ಣನ ನಗರಿ ಪ್ಲಾಸ್ಟಿಕ್ ಮುಕ್ತ ಶೃಂಗಾರದಿಂದ ಕಂಗೊಳಿಸುತ್ತಿದೆ. ಈಗಾಗಲೇ ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಸಹ ಪೂರ್ಣಗೊಳಿಸಲಾಗಿದ್ದು, ಈ ಅಪೂರ್ವ ಸನ್ನಿವೇಶಕ್ಕೆ ಜನರು ಕಾತುರದಿಂದ ಕಾಯುತ್ತಿದ್ದಾರೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.